ಇಷ್ಟು ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಜಿಲ್ಲೆಗೆ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ತರಲು ಸಾಧ್ಯವಾಗದ ಕಾಂಗ್ರೆಸ್ ಇದೀಗ ಬಿಜೆಪಿಯ ಮೇಲೆ ಗೂಬೆ ಕೂರಿಸುತ್ತದೆ. ನಮ್ಮ ಶಾಸಕರಾದ ಬಿಎಂ ಸುಕುಮಾರ್ ಶೆಟ್ಟಿಯವರು ಚುನಾವಣಾ ಪೂರ್ವದಲ್ಲಿ ನೀಡಿರುವ ಎಲ್ಲ ಆಶ್ವಾಸನೆಗಳಿಗೆ ಈಗಲೂ ಬದ್ಧರಾಗಿದ್ದಾರೆ. ಅದರಂತೆಯೇ ಅವರು ನಡೆದುಕೊಳ್ತಾ ಇದ್ದಾರೆ ಎಂದು ತಾಲೂಕ್ ಪಂಚಾಯತ್ ಸದಸ್ಯ ಬಿಜೆಪಿಯ ಯುವ ಮುಖಂಡ ಉಮೇಶ್ ಶೆಟ್ಟಿ ಕಲ್ಗದ್ದೆ ಹೇಳಿದರು. ಅವರು ಬೈಂದೂರು ಶಾಸಕರ ವಿರುದ್ಧ ಕಾಂಗ್ರೆಸ್ ಹೊರಿಸುತ್ತಿರುವ ಆರೋಪದ ಕುರಿತು ಚಿತ್ತೂರಿನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ವಿಕಾಸ್ ಹೆಗ್ಡೆ ಅವರ ಮಾತಿಗೆ ತಿರುಗೇಟು ನೀಡಿದರು. ಗ್ರಾಮ ಪಂಚಾಯತ್ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾಂಗ್ರೆಸ್ಸಿಗರು ಶಾಸಕರ ವಿರುದ್ಧ ಆರೋಪ ಹೊರಿಸ್ತಾ ಇದ್ದಾರೆ. ಬೈಂದೂರು ಕ್ಷೇತ್ರದ ಬಗ್ಗೆ ಏನೂ ಅರಿಯದ ವಿಕಾಸ್ ಹೆಗ್ಡೆ ಅವರಿಗೆ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಪ್ರತಿಭಟನಾ ಸಭೆಯಲ್ಲಿ 20 ವರ್ಷಗಳಿಂದಲೂ ತಾನು ವಿಕಾಸಸೌಧಕ್ಕೆ ಭೇಟಿ ನೀಡುತ್ತಿದ್ದು ಅಲ್ಲಿನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದಲೇ ಗಮನಿಸುತ್ತಿರುತ್ತೇನೆ ಎಂದಿದ್ದಾರೆ. ನಾನು ಇಲ್ಲಿನ ತನಕವೂ ವಿಕಾಸ್ ಹೆಗ್ಡೆ ನ್ಯಾಯಾಲಯದಲ್ಲಿ ವಕಾಲತ್ತು ಮಾಡುವ ವಕೀಲರು ಎಂದುಕೊಂಡಿದ್ದೆ. ಆದರೆ ಅವರು ವಿಧಾನಸೌಧ ಹಾಗೂ ವಿಕಾಸಸೌಧದ ಏಜೆಂಟ್ ಎನ್ನುವುದು ನಿನ್ನೆಯಷ್ಟೇ ತಿಳಿಯಿತು. ಹೆಸರಿಗೆ ಮಾತ್ರವೇ ಅವರು ವಿಕಾಸ್, ಆದರೆ ಅವರಿಗೆ ಇದುವರೆಗೂ ಬುದ್ಧಿ ಬೆಳೆದಿಲ್ಲ. ಈ ಕ್ಷೇತ್ರದ ಬಗ್ಗೆ ಏನೂ ತಿಳಿಯದ ವಿಕಾಸ್ ಹೆಗ್ಡೆ ಶಾಸಕರ ವಿರುದ್ಧ ಮಾತನಾಡ್ತಾ ಇರೋದು ಹಾಸ್ಯಾಸ್ಪದ ಎಂದು ತಾಲೂಕ್ ಪಂಚಾಯತ್ ಸದಸ್ಯ ಉಮೇಶ್ ಶೆಟ್ಟಿ ಕಲ್ಗದ್ದೆ ವಿಕಾಸ್ ಹೆಗ್ಡೆಯವರ ಆರೋಪಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು. ಅವರ ಏನು ಪರಿಸ್ಥಿತಿ ಅಂತ ಹೇಳಿ ಅವರು ನಿನ್ನೆ ಮಾತಾಡ್ತಾ ಹೇಳಿದ್ರು, ನಾನು ವಿಧಾನಸೌಧ ಮತ್ತು ವಿಕಾಸಸೌಧದ ಬಗ್ಗೆ ನಾನು ಅಲ್ಲಿ 20 ವರ್ಷಗಳಿಂದ ನಾನು ತಿಳ್ಕೊಂಡಿದ್ದೇನೆ ಅಂತೇಳಿ. ನಮ್ಗೆ ಗೊತ್ತಿರಲಿಲ್ಲ. ನಾನು ಮೊನ್ನೆವರೆಗೆ ಅವರು ಅಡ್ವೊಕೇಟ್ ವಕಾಲತ್ತು ಮಾಡಿಕೊಂಡು ಕೋರ್ಟಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅವರು ವಿಕಾಸಸೌಧ ಮತ್ತು ವಿಧಾನಸೌಧ ಏಜೆಂಟ್ ಅಂತೇಳಿ ನಮ್ಗೆ ಗೊತ್ತಾಯಿತು. ನಿನ್ನೆ ಅವರ ಹೇಳಿಕೆ ಮೂಲಕ ನಮ್ಗೆ ಗೊತ್ತಾಗಿದೆ. ಬಹುಶಃ ಅವ್ರು ಮಾತಾಡ್ತಾ ಬಹುಶಃ ಮತ್ತೊಂದು ನಾವು ಆಲೋಚನೆ ಮಾಡಬೇಕು. ವಿಕಾಸ ಅಂತೇಳಿ ಹೆಸರಿಟ್ಕೊಂಡು ಬಹುಶಃ ಮನೆಯವರು ಭಾಳ ಚೆಂದ ಹೆಸರಿಟ್ಟಿದ್ದಾರೆ ವಿಕಾಸ ಅಂತೇಳಿ. ಆದರೆ ಬುದ್ಧಿನೇ ಬೆಳೆಯಲಿಲ್ಲ ಅವರಿಗೆ. ಬುದ್ಧಿನೇ ಬೆಳೆದಿರತಕ್ಕಂಥ ವಿಕಾಸ ಆಗಿಬಿಟ್ಟಿದ್ದಾರೆ. ಬಹುಶಃ ಈ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲದೆ ಹೇಳಿಕೆಗಳನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ.